ಭಾರತದ ವಿಮಾನಗಳು ಯುದ್ಧದಲ್ಲಿ ಎಷ್ಟು ನಷ್ಟವಾದವು ಎಂದು ಸ್ಪಷ್ಟಪಡಿಸದಿರುವುದು ಆಕಸ್ಮಿಕವಲ್ಲ, ಅಪರಾಧ ಎಂದು ರಾಹುಲ್ ಗಾಂಧಿಯವರು ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನು ಟೀಕಿಸಿದ್ದಾರೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಈ ಬಗೆಗೆ ಪೋಸ್ಟ್ ಕೂಡ ಮಾಡಿದ್ದಾರೆ. ಪಾಕಿಸ್ತಾನ ನಾನು ಅಷ್ಟು ಕೆಡವಿದೆ ಎಂದು ಹೇಳಿತ್ತು. ಭಾರತದ ಏರ್ ಮಾರ್ಷಲ್ ಎಕೆ ಭಾರ್ತಿ ಅವರು ದಿಲ್ಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದಾಗ ನಾವು ಯುದ್ಧ ನಡೆಸಿದ್ದೆವು, ಯುದ್ಧದಲ್ಲಿ ಹಾನಿ ಸಹಜ ಎಂದು ಹೇಳಿದರೆ ಹೊರತು ಎಷ್ಟು ವಿಮಾನ ಎಂದು ಹೇಳಲಿಲ್ಲ. ಅಮೆರಿಕದ ಮಾಧ್ಯಮಗಳು ಪಾಕಿಸ್ತಾನವು ಚೀನಾದ ವಾಯುದಾಳಿ ತಡೆ ಅಸ್ತ್ರ ಬಳಸಿ ಭಾರತದ ವಿಮಾನ ಕೆಡವಿದ್ದನ್ನು ಸ್ಪಷ್ಟಪಡಿಸಿವೆ. ಆದರೆ ಎಷ್ಟು ಎಂಬುದನ್ನು ಆ ದೇಶಗಳು ಸ್ಪಷ್ಟಪಡಿಸಿಲ್ಲ ಎಂದು ಬರೆದಿವೆ. ಇದು ಆಕಸ್ಮಿಕ ತಪ್ಪು ಅಲ್ಲ, ಅಪರಾಧ ಎಂದು ರಾಹುಲ್ ಗಾಂಧಿಯವರು ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನು ಟೀಕಿಸಿ ಬರೆದಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ದೆಹಲಿ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.